ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಪುನರ್ ನಿರ್ಮಾಣಗೊಂಡ ಶ್ರೀ ನಾಗಬ್ರಹ್ಮ ಆದಿ ಮುಗೇರ್ಕಳ ಮತ್ತು ಸ್ವಾಮಿ ಕೊರಗಜ್ಜ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಕಲಶಾಭಿಷೇಕ ಹಾಗೂ ಸಿರಿಸಿಂಗಾರ ನೇಮೋತ್ಸವ ಕಾರ್ಯಕ್ರಮಗಳು ಫೆಬ್ರವರಿ 14 ಮತ್ತು 15ರಂದು ಸುಬ್ರಹ್ಮಣ್ಯದ ದೇವರಗದ್ದೆಯಲ್ಲಿ ನಡೆಯಲಿದ್ದು, ಆಹ್ವಾನ ಪತ್ರಿಕೆಯನ್ನು ಕಾಶಿಕಟ್ಟೆ ಗಣಪತಿ ದೇವಸ್ಥಾನ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿ ಬಿಡುಗಡೆ ಮಾಡಲಾಯಿತು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನಿಂಗಯ್ಯ ಹಾಗೂ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಲತಾ ಅವರಿಗೆ ಗೌರವಪೂರ್ವಕವಾಗಿ ಆಹ್ವಾನ ನೀಡಲಾಯಿತು. ಬಿಡುಗಡೆ ಸಂದರ್ಭದಲ್ಲಿ ದೇವಸ್ಥಾನದ ವಿವಿಧ ಸಮಿತಿಗಳ ಅಧ್ಯಕ್ಷರು, ಪದಾಧಿಕಾರಿಗಳಾದ ರಮೇಶ, ಬಾಬು, ಮಾಧವ, ತಾರನಾಥ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಹರೀಶ್ ಇಂಜಾಡಿ, ಸವಿತಾ, ಮಾಜಿ ಸದಸ್ಯರಾದ ರಾಜೇಶ, ಉದ್ಯಮಿಗಳಾದ ರವಿ ಕಕ್ಕೇಪದವು, ಯಜ್ಞೇಶ್ ಆಚಾರ್ ಮೊದಲಾದವರು ಉಪಸ್ಥಿತರಿದ್ದರು. ಸುಮಾರು 25 ವರ್ಷಗಳ ಹಿಂದೆ ನಾವು ನಮ್ಮ ಕುಲದೈವಗಳಾದ ಮುಗೇರ್ಕಳ ದೈವಗಳನ್ನು ಆರಾಧಿಸುವ ಸಲುವಾಗಿ ನಾವಿಲ್ಲಿ ಊರ 10 ಸಮಸ್ತರ ನೆರವಿನಿಂದ ಇಲ್ಲಿ ಮುಗೇರ್ಕಳ ದೇವಸ್ಥಾನವನ್ನು ಮಾಡಿರುತ್ತೇವೆ. ಆನಂತರ ಅದು 20 ವರ್ಷಗಳಿಂದ ನಾವು ಇಲ್ಲಿ ಆರಾಧಿಸಿಕೊಂಡು ಬಂದ ನಂತರ ಇದೀಗ ಪುನರ್ ಪ್ರತಿಷ್ಠೆಯನ್ನು ಮಾಡುವ ಸಲುವಾಗಿ ನಾವು ದೇವಸ್ಥಾನದ ವತಿಯಿಂದ ಹಾಗೂ ಊರವರ ನೆರವಿನಿಂದ ಇಲ್ಲಿ ದೇವಸ್ಥಾನ ಹಾಗೂ ಸ್ವಾಮಿ ಕೊರಗಜ್ಜ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುತ್ತೇವೆ. ಅದೀಗ ಫೆಬ್ರವರಿ 14, 15 ಮತ್ತು 16ರಂದು ಇಲ್ಲಿ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮಗಳಿಗೆ ಊರ ಹಾಗೂ ಪರವೂರ ಹೆಚ್ಚು ಮಂದಿ ಬಂದು ಇಲ್ಲಿ ಈ ದೈವಗಳ ಒಂದು ನರ್ತನ ಸೇವೆ ಹಾಗೂ ನೇಮೋತ್ಸವದಲ್ಲಿ ಭಾಗವಹಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸುಮಾರು 25 ವರ್ಷಗಳಿಂದ ಈ ಒಂದು ಪ್ರದೇಶದ ಜನತೆ ಅಂದರೆ ಸುಬ್ರಹ್ಮಣ್ಯದ ಗ್ರಾಮದ ಈ ಒಂದು ದೇವರಗದ್ದೆ ಪ್ರದೇಶದ ಜನತೆ ಇಲ್ಲಿ ಆದಿಮುಗೇರ್ಕಳ ಹಾಗೂ ಈ ಕೊರಗಜ್ಜ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿ ಆರಾಧಿಸಿಕೊಂಡು ಬರ್ತಾಯಿದ್ರು. ಈ ಒಂದು ಗುಡಿಯು ಸಂಪೂರ್ಣವಾಗಿ ಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನು ಊರಿನ ಹಲವಾರು ಮಂದಿ ಊರಿನ ಸಮಸ್ತರ ಒಂದು ಬೇಡಿಕೆಯ ಮೇರೆಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯವರಲ್ಲಿ ಕೇಳಿಕೊಂಡಾಗ ದೇವಸ್ಥಾನದ ವತಿಯಿಂದಲೇ ಸಂಪೂರ್ಣ ಅದರ ಪುನರ್ ನಿರ್ಮಾಣದ ಜವಾಬ್ದಾರಿಯನ್ನು ತಗೊಂಡು ಇದೀಗ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದು, ಇದೇ ಬರುವ ಫೆಬ್ರವರಿ ತಿಂಗಳ 14 ಮತ್ತು 15ನೇ ತಾರೀಕಿನಂದು ಪ್ರತಿಷ್ಠಾ ಮಹೋತ್ಸವ, ಬ್ರಹ್ಮಕಲಶಾಭಿಷೇಕ ಎಲ್ಲ ನಡೀಲಿಕ್ಕಿದೆ. ಅದಕ್ಕೆ ಹೆಚ್ಚಿನ ಎಲ್ಲ ಒಂದು ಇದರ ಖರ್ಚು ವೆಚ್ಚಗಳನ್ನು ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದಲೇ ನೀಡಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ದೇವೆ. ಮನವಿಗೆ ಎಲ್ಲ ಅಧಿಕಾರಿಗಳು ಹಾಗೂ ಈ ನಮ್ಮ ಒಂದು ಶಾಸಕರು ಈಗಾಗಲೇ ಸಚಿವರಾಗಿದ್ದಾರೆ, ಅವರು ಸಹ ಪೂರಕವಾಗಿ ಸ್ಪಂದಿಸಿದ್ದಾರೆ. ನಾಡಿದ್ದು ನಡೆಯುವಂಥ ಕಾರ್ಯಕ್ರಮಕ್ಕೆ ಸಮಸ್ತ ಜನತೆ ಬಂದು ಭಾಗವಹಿಸಿ ತನು ಮನ ಧನಗಳಿಂದ ಸಹಕಾರ ನೀಡಿ ಈ ಕೊರಗಜ್ಜ ದೈವ ಹಾಗೂ ಆದಿಮುಗೇರ್ಕಳ ದೈವದ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ.